ಒಮ್ಮೆ ವಾಟ್ಸಪ್ ಬಂದಾದಾಗ ಎಲ್ರಿಗೂ ಹೇಗಾಯಿತು ನಿನ್ನೆ ವಾಟ್ಸಪ್ ಹಾಗೆ ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಬೆಳಿಗ್ಗೆ ನಾನು ನೀರು ದೋಸೆ ಮಾಡ್ತಾ ಇದ್ದೇನೆ. ತವೆಲ್ಲ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ತವ ಬಿಸಿ ಆದಾಗ ಇನ್ನು ದೋಸೆ ಹಾಕಿಕೊಳ್ಳೋದು. ಮತ್ತು ಎಂತಂದರೆ ನಾನು ತವಕ್ಕೆ ಎಣ್ಣೆ ಹಚ್ಚಲಿಕ್ಕೆ ಆಗೋದಿಲ್ಲಲ್ಲ, ಹಾಗೆ ನಮ್ಮ ಹಿಟ್ಟಿಗೆ ಎಣ್ಣೆ ಹಚ್ಚಿ ದೋಸೆಯನ್ನು ಹಾಕ್ತಾ ಇದ್ದೇನೆ ಈಗ. ಅದಕ್ಕೆ ಮುಚ್ಚಲಿಕ್ಕೆ ನನ್ನಲ್ಲಿ ಮುಚ್ಚಲೆಲ್ಲ ಆಯ್ತು. ಅದಕ್ಕೆ ಹಳೆ ತವವನ್ನು ಹೀಗೆ ಮುಚ್ಚು ಎಲ್ಲ ಪ್ಲ್ಯಾನ್ ಆಯ್ತು. ಆ್ಯಕ್ಚುಲಿ ನಾನು ಹೀಗೆ ತೆಗೆಯೋದಲ್ಲ, ಅದು ಕುಡುಪು ಅಂತ ಉಂಟಲ್ಲ ಅದನ್ನು ಇಟ್ಟು ತೆಗೆಯೋದು ಸುಲಭ ಆಗ್ತದೆ. ಅದು ಇದೆಂತಂದರೆ ಈಗ ನನಗೆ ಮೊಬೈಲ್ ಹಿಡ್ಕೊಂಡು ಮಾತ್ರ ಆಗೋದಿಲ್ಲ, ಹಾಗಾಗಿ ಸೌಟಲ್ಲಿ ತೆಗಿತಾ ಇದ್ದೇನೆ. ಲಿಶಸ್ ಎದ್ದಿದ್ದಾಳೆ ಬೇಗ. ನಿನ್ನೆ ಮಲಗುವಾಗ 11 ಗಂಟೆ ಆಗಿದೆ ರಾತ್ರಿ, ಆದರೂ ಬೇಗನೆ ಎದ್ದಿದ್ದಾಳೆ. ಈಗ ದೋಸೆ ಎಲ್ಲ ಮಾಡಿಕೊಂಡಾಯಿತು. ಮತ್ತು ಹಾಲು ಬಿಸಿ ಮಾಡಿ ಮತ್ತೆ ನಾನು ಬಟ್ಟೆ ಒಗಿಲಿಕ್ಕೆ ಹೊರಟದ್ದು. ಬಟ್ಟೆ ಸ್ವಲ್ಪ ಇದ್ದದ್ದು, ಇವತ್ತು ಬೇಗ ಒಗ್ದಾಗಿದೆ. ಇವಳ ಜೋಡಿ ನನ್ನ ಶರ್ಟ್ ಬೇಕಂತ ಇವಳಿಗೆ, ಅದಕ್ಕೆ ನನ್ನ ಶರ್ಟ್ ಹಾಕಿದ್ದೀನಿ ಈಗ. ಪೆತ್ತದ ಬೇಲೆಗೆ ಜನ ಬೋಡನಿಗ್ಲಿಗೆ ಅಣ್ಣ ಒಂದು ಶರ್ಟ್ ಪಾಡೋದು ಉಂಟುಲೆಗೆ ಮಲ್ಲ ಪಾಡೊಂದಲ್ಲ. ಎನ್ನ ಶರ್ಟ್ ಪರಾಸ್ ಟಿ ಶರ್ಟ್ ಅವೇ ಅವಳೊಂದು ಬುಲೇವಾ ದನಗಳ ಜೊತೆ ಆಟ ಆಡೋದು ಒಂದು ಬೆಳಗ್ಗಿಂದ ಇದೇ ಆಯಿತು ನನಗೆ. ನಾನಿನ್ನು ಹಟ್ಟಿಯಲ್ಲಿ ಕೂತ್ಕೊಳ್ಳೋದು. ರಿಷಿ ನಮ್ಮ ಮೂಲೆ ಕೂಚಿಗಾನೆ ಕೂತ್ಕೊಳ್ಳುವಂತೆ. ಇವರಿಗೆ ಸಿಗಲಿ ಬೋರ್ ಆಗ್ತಾ ಇಲ್ಲ, ನಾವಿದ್ರೆ ಖುಷಿ ಆಗ್ತದೆ ಅವರಿಗೆ ಸಹ. ಅತೆಯಾ ಕಪಿಲೆಗ ಪೂರ್ಣಿಮೆಲ್ಲ ಕಪಿಲೆಗಳ ಖುಷಿ ಅಪ್ನತೆ. ಎಂತದ್ದು ದನ ನನ್ನ ಹತ್ರ ಬರಬಾರ್ದು ಇವಳ ಇದರಲ್ಲಿ, ನಾನು ಮುಟ್ಟಬಾರ್ದು, ನನ್ನನ್ನು ಅವರು ಬಂದು ಮುಟ್ಟಬಾರ್ದು. ದನ ಇವಳು ಬೊಬ್ಬೆ ಹಾಕೋದು ಪಿಟ್ಟೆ ಸುಬ್ಬಿ. ಕಾರ್ ಅಂಬದ ಕಾರತೆ ಕಾರ್ ನೋಡಿ ಹೇಳುದು. ಅಂಚಪುರ ಪಂಡ್ರಜ್ಜಿ ಅಂಚಪುರ ಪಂಡ್ರಜ್ಜಿ ತೋಚು ನೀರು ಕುಚ್ಚು ಬರ. ನಾನಿಲ್ಲಿ ಕೂತ್ಕೊಂಡಿದ್ದೇನೆ ಇಂಥದ್ರಲ್ಲಿ, ಅದಕ್ಕೆ ಅವಳು ಸಹ ಕೂತ್ಕೊಳ್ತೇನೆ ಅಂತ ಹೇಳುದು. ನೀರು ಕೂಚುನು ಬೋಚಿ ನೀರು ಕೂಚುನು ಬೋಚಿ. ಇದೊಂದು 4ನೇ ಡ್ರೆಸ್ ಆಯ್ತು. ಈಗ ರಾತ್ರಿ ಒಂದಾಗಿದೆ ಒಂದು ಸೆಟ್, ಮತ್ತೊಂದು ಸೆಟ್ ಹಾಕಿದ್ಲು. ಹೊಸತ್ತು ಬೇಕಂತೆ ಈಗೆಲ್ಲ ಡ್ರೆಸ್ ಹೊಸತ್ತು ಆಗ್ಬೇಕು, ಹಳತ್ತೆಲ್ಲ ಆಗೋದಿಲ್ಲ. ನಾನು ಚಹಾ ಕುಡಲಿಕ್ಕೆ ಸಹ ಬಿಡಲಿಲ್ಲ. ಒಂದು ಮನೆಯೊಳಗೆ ಒಂದು ಕೆಲಸ ಆಗಲಿಲ್ಲ ಇವತ್ತು. ಬಟ್ಟೆ ಒಗ್ದು ಒಂದಾಗಿದೆ. ನಾನಿವತ್ತು ಕಡಲೆ ಮತ್ತು ಸುವರ್ಣಗಡ್ಡೆ ಪದಾರ್ಥ ಮಾಡುವ ಅಂತ ಇದ್ದೇನೆ. ಕಡಲೆ ರಾತ್ರಿ ನೀರಲ್ಲಿ ಹಾಕಿಟ್ಟಿದ್ದೆ, ಮತ್ತು ಇದು ಸುವರ್ಣಗಡ್ಡೆ ಕಟ್ ಮಾಡಿದೆ, ಒಂದು ಟೊಮೆಟೊ. ಏನು ಮಾಡೋದು, ಮಸಾಲೆ ಸಹ ಕಡ್ದೆಲ್ಲ ಆಯಿತು. ಮೊದಲು ಇದನ್ನೀಗ ಬೇಯಲಿಕ್ಕೆ ಇಡಬೇಕು, ಮತ್ತೆ ಮಾಡೋದು. ಈ ರೆಸಿಪಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ, ಕಾಣಬೇಕು. ಹಾಗಾಗಿ ವಿಡಿಯೋ ಅಂತ ಮಾಡೋದಿಲ್ಲ ಆಯಿತಾ. ಇಷ್ಟುದ್ದ ಮಲ್ಲಿಗೆ ಸಿಕ್ಕಿದೆ ಆಯಿತಾ ದೇವಸ್ಥಾನದಿಂದ, ಅದನ್ನೀಗ ಇಡುವ ಅಂತ ಹೊರಟಿದ್ದೇನೆ. ಸೊ ಒಂದು ತುಂಡಾದರೂ ಲಿಶಾನಿಗೆ ಇಡಬೇಕು, ನನ್ನ ತಲೆಯಲ್ಲಿ ಹೇಗೆ ಇಡೋದಿಲ್ಲ, ಎಲ್ದೆಲ್ದು ಬಿಸಾಡ್ತಾಳೆ. ಈಗ ನಾನು ಇಟ್ಟು ಮತ್ತೆ ಲಿಶಾನಿಗೆ ಇಡ್ತೇನೆ. ಮಲ್ಲಿಗೆಲ್ಲ ಮುಡ್ದೆ ಆಯಿತಾ. ನಾನು ಮುರಿದು ಲಿಶಾನಿಗೆ ಇಷ್ಟುದ್ದದ್ದು ಇಟ್ಟಿದ್ದೇನೆ, ಮತ್ತೆ ಮುರಿದಾದ್ಮೇಲೆ ತೋರಿಸ್ತೇನೆ ಅವಳಿಗೆ ಆಯಿತಾ. ಹಬ್ಬ ಪದಾರ್ಥ ಒಂದು ಆಯಿತು, ಇನ್ನೊಂದು ಒಗ್ಗರಣೆ ಹಾಕಿದರೆ ರೆಡಿ ಆಯಿತು. ಗಸಿ ಗಸಿ ಮಾಡಿದ್ದು. ಮತ್ತು ನವರಾತ್ರಿ ಮುಗ್ದ ಮೇಲೆ ಮನೆಗೆ ಹೋಗೋದು, ಹಾಗಾಗಿ ತೊಂದರೆ ಇಲ್ಲ. ಇನ್ನು ತೊಳೆಯುವ ಕೆಲಸ ನೋಡಿ ಎಷ್ಟಾಯಿತು ತೊಳಿಲಿಕ್ಕೆ. ದೇವರೇ, ಒಂದು ರಾಶಿ ಆಯಿತು ತೊಳಿಲಿಕ್ಕೆ. ಬಾ 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 ಇದೆಂತಂದರೆ ನವರಾತ್ರಿಗೆ ಅನ್ನ ಛತ್ರಕ್ಕೆ ಎಲ್ಲ ಸಾಮಗ್ರಿಗಳೆಲ್ಲ ಬಂದಿದೆ ನೋಡಿ, ಅದನ್ನು ಸೆಟ್ ಮಾಡ್ತಾ ಇದ್ದೆವು.
ತಾದೆಯ ಹಾಗೆ ಲಿಶನ್ಗೆ ಭಾರಿ ಖುಷಿ ಬಾಟ. ಇದು ನೋಡಿ ಅನ್ನ ಛತ್ರದಲ್ಲಿರುವ ಒಲೆಗಳೆಲ್ಲ 4 ಒಲೆ ಉಂಟು ದೊಡ್ಡ ದೊಡ್ಡದು, ಮತ್ತೆ ಗ್ಯಾಸ್ ಸ್ಟವ್ ಎಲ್ಲ ಉಂಟು. ಇವಳನ್ನು ನೋಡಿ, ಇವಳಿಗೆ ಭಾರಿ ಖುಷಿ ಆಯ್ತಾ. ಅಲ್ಲಿ ಬಂದು ಬೆಂಕಿ ಬೆಟ್ಟಿಗೆನ್ನೆಲ್ಲ ಹರಿದಾಕಿದ್ದಾಳೆ. ಅದನ್ನು ಮತ್ತೆ ಸರಿ ಮಾಡಿಟ್ಟು ಬಂದದ್ದು ಮಾಡುದು ನೋಡಿ. ಗ್ಯಾಸ್ ಸ್ಟವ್ ಹತ್ರ ಬಂದದಂತ ತೋರಿಸಿದ್ದಾರೆ, ಶೂ ಶೂ ಅಂತ. ಶೂ ಶೂ ಇವತ್ತು ಹೊರಟು ಹೋಗ್ಲೇ ಗೌರಿ ಕಂಡ್ಲು, ಭಾರಿ ಖುಷಿ ನಮ್ಮ ಪೊಣ್ಣಿಗೆ. ತೂಯೆ ತೂಯೆ ಫುಲ್ ಮೋಡಾಗಿದೆ. ಗೌರಿ ವೀರ್ ವೀರ್ ಅವೋ ಅಂಬ ಅವೋ ಅಂಬ ಇದೆತ್ತು ಲಿಲಿಶು. ಇವಳು ಎಲ್ಲಿ ಹೋಗ್ತಾಳೆ, ಅವಳು ಹಿಂದೆ ನಾನು ಹೋಗ್ಬೇಕು. ಇಲ್ಲಿ ಹೋಗ್ತಾಳೆ ಗೊತ್ತುಂಟ. ಈಗ ಸಿಡಿಲು ಬರ್ತುಂಟ, ಆದರೂ ಈಚೆ ಬಂದದ್ದು, ಯಾಕಂದರೆ ಸ್ವಲ್ಪ ಅವಳಿಗೆ ಸಹ ಫ್ರೀ ಆಗ್ತದಲ್ವಾ ಅದಕ್ಕೆ. ಚೂಷಿ ಒಮ್ಮೆ ವಾಟ್ಸಪ್ ಬಂದಾದಾಗ ಎಲ್ರಿಗೂ ಹೇಗಾಯಿತು ನಿನ್ನೆ ವಾಟ್ಸಪ್ ಹಾಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯಾವುದು ಸಹ ಅದರಲ್ಲಿ ಮೇಯ್ನಾಗಿ ನಮಗೆ ವಾಟ್ಸಪ್ಪಲ್ಲಿ ಗೊತ್ತಾಗೋದಲ್ವಾ. ಎಂತಂದರೆ ನನಗೆ ಸಹ ಹಾಗೆ ಎಕ್ಸ್ಪೀರಿಯನ್ಸ್ ಆಯ್ತಾಯ್ತು. ನಾನು ಏನೆಲ್ಲ ಮಾಡಿ ಒಂದು ಟ್ರೋಲೆಲ್ಲ ಬಂದಿತ್ತು ಎಷ್ಟು ಸಲ. ರೀಸ್ಟಾರ್ಟ್ ಮಾಡಿದ್ರಿ, ಸ್ವಿಚ್ ಆನ್ ಮಾಡಿ ಚಪ್ಪಲ್ ದೆಪ್ಪಲೆ ಬಂಗಾರಿ ಅಂದೆ. ಅಂದರೆ ನಾನು ಸಹ ಹಾಗೆ ಸಡನ್ನಾಗಿ ಮೆಸೇಜ್ ಹೋಗಲಿಲ್ಲ. ನಾನು ಗ್ರೂಪಲ್ಲಿ ಮಾತಾಡ್ತಾ ಇದ್ದೆವು, ಸಡನ್ನಾಗಿ ನಿಂತಿದ್ದಾಯ್ತಾ ಏನಂತ. ಮತ್ತೆ ಅಲ್ಲಿಗೆ ಬಿಟ್ಟು ಲಿಶಾನೊಟ್ಟಿಗೆ ಆಟ ಆಡ್ತಿದ್ದೆ. ಲಿಶಾ ಮಲಗಿದ ಮೇಲೆ ಮತ್ತೆ ನಾನು ಅಲ್ಲಿಗೆ ಎಂತ ಅಂತ ನೋಡೋ ಮತ್ತೆ ಸಾಕ್ತಿರ್ಲಿಲ್ಲ. ನನ್ನ ಹಸ್ಬೆಂಡ್ ಕ್ರಿಕೆಟ್ ನೋಡ್ತಿದ್ರು, ಅವರಲ್ಲಿ ಹೇಳಿದೆ ಏನಿದು ಮೆಸೇಜ್ ಹೋಗ್ತಿಲ್ಲ ಬರ್ತಿಲ್ಲ ಅಂತ. ಎಂತಂದರೆ ಅಲ್ಲಿ ಒಂದು ಫೋಟೋಶೂಟಿಗೆ ಬಂದಿದ್ದಾರೆ ಶಾರದೆ, ಅದು ಫುಲ್ ಮಲ್ಲಿಗೆಲ್ಲ ಇಟ್ಟು. ಮತ್ತೆ ಎಂತಂದರೆ ಹಾಗೆ ನಂಗೆ ಗೊತ್ತಾಗಲಿ. ಮತ್ತೆ ಒಂದು ನೋಡಿದೆ, ಒಂದು 10 ಸಲ ರೀಸ್ಟಾರ್ಟ್ ಮಾಡಿದೆ, ನೆಕ್ಸ್ಟ್ ಸ್ವಿಚ್ ಆಫ್ ಮಾಡಿದೆ. ಏನು ಮಾಡಿದ್ರೆ ಮೆಸೇಜ್ ಹೋಗ್ತಾನಿಲ್ಲ, ಮೆಸೇಜ್ ಬರ್ತಾನಿಲ್ಲ. ಮತ್ತೆ ಏನು ಮಾಡಿದೆ, ಸಿಮ್ ತೆಗೆದು ಸಿಮ್ ಹಾಕಿದೆ. ಮತ್ತು ನೋಡಿ ಯೂಟ್ಯೂಬೆಲ್ಲ ವರ್ಕ್ ಆಗ್ತಾ ಉಂಟು. ಇದು ಮಾತ್ರ ಈ ಥರ ಆಗಿದೆ. ಮತ್ತು ನನಗೆ ಯೂಟ್ಯೂಬಲ್ಲಿ ನೋಡಿದೆ ಆಯಿತು, ಅದರಲ್ಲಿ ಒಂದು ಅಪ್ಡೇಟ್ ಬಂದಿತ್ತು. ಆಮೇಲೆ ಸಮಾಧಾನ ಆಯಿತು. ಹಸ್ಬೆಂಡ್ನಲ್ಲಿ ಹೇಳಿದೆ ಈ ರೀತಿ ಅಂತ, ಈ ರೀತಿ ಅಂದರೆ ಅದು ಮೆಸೇಜ್ ಬರ್ತಿಲ್ಲ. ನಾನು ಮತ್ತೆ ಎಲ್ರಿಗೆ ಟೆಕ್ಸ್ಟ್ ಮೆಸೇಜ್ ಮಾಡಿ ಎಲ್ಲ ಕೇಳಿದ್ದೆ, ಏನು ನನ್ನ ಮೊಬೈಲ್ನ ಮೆಸೇಜು ಹೋಗ್ತಾನಿಲ್ಲ ಬರ್ತಾನಿಲ್ಲ ಅಂತ. ಎಲ್ರಿಗೂ ಹಾಗೆ ಮತ್ತೆಂತ, ಎಲ್ಲರೂ ಆ ರೀತಿ ಮಾಡಿರ್ತೀರಲ್ವಾ. ಬಿಟ್ಟೆ ನೋಡಿ, ಸೀದಾ ಹೋಗೋದು ಇಲ್ಲಿಗೆ ಬಂದು ಮಾಡೋದೊಂದು ಕೊಕ್ಕಲ್ಲಿ ಬಂಗಾರಿ ನೆಲ ತಗೊಂಡು ಪೋಡು, ನೆಲ ತೀರ್ತು ತಗೊಂಡು ಪೋಡು. ಏಯ್ ಟೊಯ್ ಟೊಯ್. ಕೊಕ್ಕ ಅದ್ರ ಮೇಲೆ ಒಂದು ಕೂತ್ಕೊಳ್ತಿದ್ದದು ಕೊಕ್ಕ ಅಂತ. కొక్క పాతేరునా, కొక్క పాతేరునా. పాతేరుచి మగలు ಪಾತೆರುಚಿ. ಒಬ್ಬ ನನ್ನನ್ನು ಕರ್ಕೊಂಡು ಇಲ್ಲಿಗೆ ಬಂದ್ಲು ನೋಡಿ, ಹಾಲಿನ ಮೇಲೆ ಬಂದಿದ್ದೇವೆ. ನಿಶಾ ಊಟ ನೋಡಿ ನಿಂತಲ್ಲಿ ನಿಂಡುದಿಲ್ಲ ಅವಳು ಆಯ್ತಾ. ನಿಶಾ ಹಂಗೆ ಅಂಚ ಮಲ್ಪೇರಿ ಇಜ್ಜಿ ಬಂಗಾರಿ ಹಿಡಿಗೆ ಓಡ್ತಾಳೆ, ನಂಗೆ ಹೆದರಿಕೆ ಆಗ್ತದೆ ಇಲ್ಲಿ. ಇಲ್ಲಿ ನೋಡಿ ಓಡುದು. ಮತ್ತೆಂತಂದರೆ ಇಲ್ಲಿ ಫೋಟೋಶೂಟಿಗೆ ಬಂದಿದ್ರಲ್ಲ ಅವರ ಹತ್ರ ನಾನು ಫೋಟೋಕ್ಕೆ ನಿಲ್ಲಿಸಿದ್ದು ಲಿಶನನ್ನು. ಅವಳು ನಿಲ್ಲೆಲ್ಲ ಎಲ್ಲಿ ನೋಡ್ತಾ ಇದ್ಲು ಹಾಗೆ. ಮತ್ತು ನಾವು ಬಂದೆವು ಫ್ರೆಂಡ್ಸ್, ಅಷ್ಟೇ ಇವತ್ತಿನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಜೊತೆ ವೀಡಿಯೋನ ಶೇರ್ ಮಾಡಿ. ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.